ಬಂದಿದ್ದೇನೆ. ನಾನು ಯಾರು? ನೀನು ವೈಕುಂಠವಾಸಿ ಸೀಮೆಯನ್ನನಾರಾಯಣ. ಅದು ನಿನ್ನ ಅಪ್ಪ? ನನ್ನಪ್ಪ ಅವರಲ್ಲ, ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣ. ನೀನು? ನಾನು ನಿನ್ನನ್ನು ಹೊತ್ತು ತಿರುಗುವ ಗಾರ್ಡ. ನನ್ನನ್ನು ಹೊತ್ತು ತಿರುಗುವಂತಹ ಗರುಡ ದೇವ? ಹೌದು. ವೈಕುಂಠದಲ್ಲಿದ್ದಂತಹ ನಾವು ಈ ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಅದು ಲಾಂಛ್ಯ ಪ್ರಕರಣ. ಲಾಂಛಿ ಪ್ರಕರಣ, ಭೃಗು ಲಾಂಛನದ ಪ್ರಕರಣ. ಭೃಗುಮುನಿಯ ಪ್ರಕರಣದಿಂದಲಾಗಿ ಮಡದಿಯಾದಂತಹ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದಳು. ಅಲ್ಲಿಂದ ಹೊರಟು ಬರುವಾಗ ತಾನು ಎಲ್ಲಿರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ನಾನು ಕಾರವಾರದಲ್ಲಿ ಸಿಗ್ತೇನೆ ಅಂತ ಹೇಳಿದ್ದಲ್ಲ. ನಿನ್ನ ಕುಟುಂಬದವರು ಇರುವುದು ಅಲ್ಲಿ? ಅಲ್ಲ, ಅಲ್ಲಿ ಕರವೀರಪುರದಲ್ಲಿ ನಾನು ಇರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ಹೌದು. ಯಾರಿಗೇ ಆಗಲಿ ಹೆಂಡತಿಯನ್ನು ಬಿಟ್ಟಿರುವುದಕ್ಕಾಗ್ತದೋ? ಇಲ್ಲ, ಬೇಕಾ ಹೆಂಡತಿಯನ್ನು ಬಿಟ್ಟಿರುವಂತ ಒಂದು ಸಂದರ್ಭ. ಈಗ ನಮ್ಮ ಅವಸ್ಥೆಯನ್ನು ನೋಡಂತೆ. ನಾನಾದ್ರೂ ಆದೀತು, ನಿನ್ನನ್ನು ಎಣಿಸುವಾಗ ನನಗೆ ತಲೆ ಬಿಸಿ ಆಗ್ತದೆ ಪುಣ್ಯಾತ್ಮ. ಯಾಕೆ? ಒಂದು ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಹೋಗ್ಬೇಡುವ. ಒಂದೆರಡು ದಿವಸ ಬಿಟ್ಟಿರಬಹುದು, ಹೌದು, ದೀರ್ಘಕಾಲ ಬಿಟ್ಟಿರುವುದಕ್ಕಾಗುವುದಿಲ್ಲ ಎನ್ನುವಂತಹ ನೆಲೆಯಲ್ಲಿ ನಾನು ವೈಕುಂಠವನ್ನು ತೊರೆದೆ ಭೂಲೋಕಕ್ಕೆ ಇಳಿಯುವಂತಹ ಸಂದರ್ಭ ಶ್ರೀನಿವಾಸ ಎನ್ನುವಂತಹ ಅಭಿಧಾನದಿಂದ ಮಾನವ ಸ್ವರೂಪಿಯಾಗಿ ಭೂಲೋಕಕ್ಕೆ ಇಳಿದು ಬಂದೆ. ಹೌದು. ಆದ್ರೆ ಕರವೀರಪುರದಲ್ಲಿ ನೋಡಿದ್ರೆ ಲಕ್ಷ್ಮೀದೇವಿ ಇಲ್ಲ. ಹೌದು. ಈಗೊಂದು ವರ್ತಮಾನವನ್ನು ಕೇಳಿದ್ದೇನೆ. ಏನಂತೆ? ಆಕಾಶರಾಯ ಧರಣಿ ದೇವಿಗೆ ಮಗಳಾಗಿ ಒಬ್ಬಾಕೆ ತರುಣಿ ಹುಟ್ಟಿ ಬಂದಿದ್ದಾಳೆ, ಪದ್ಮಾವತಿ ನಾಮಕಳು. ಅವಳಿಗೂ ನನಗಿರುವಂತಹ ಸಂಬಂಧ ಏನು, ಲೋಕಮುಖ ತಿಳಿಯಬೇಕು ಎನ್ನುವ ಉದ್ದೇಶದಿಂದ ಚಂದದಿಂದ ಕಿರಾತ ರೂಪವನ್ನು ಧರಿಸಿಕೊಂಡಿದ್ದೇನೆ. ವೇಷ ಹೇಗಾಗಿದೆ? ಚಂದದ ಕಿರಾತ ವೇಷ. ಹೌದು. ವೇಷ ಇನ್ನು ಕಟ್ಟುವುದು ಸ್ವಲ್ಪ ತಟ್ಟುವುದೆಲ್ಲ ಚಂದ ಮಾಡ್ತಿದ್ರೆ ಇನ್ನು ಚಂದ ಆಗ್ತಿತ್ತು ವೇಷ. ಹೌದಾ? ಹೌದು. ಕಲಿಸಿಕೊಡ್ತೀಯಾ? ಅಲ್ಲ, ನನಗೆ ವೇಷ ಮಾಡೋದಕ್ಕೆ ನೀನು ಕಲಿಸುವುದಾ? ಕುಣಿಯುವುದು ಮಾತಾಡ್ದೆಲ್ಲ ಇನ್ನು ಸ್ವಲ್ಪ ಸರಿ ಮಾಡ್ತಿದ್ರೆ ಇನ್ನು ಚಂದ ಆಗ್ತಿತ್ತು. ಮತ್ತೆ ಈಗ ಕೆಲವು ವೇಷದವರನ್ನು ನೋಡ್ಬೇಕು ಪುಣ್ಯಾತ್ಮ. ಗುರುಗಳು ಅಂತ ಹೇಳ್ತಾರೆ, ಎಲ್ಲಾ ಊರಿನಲ್ಲಿ ಶಿಷ್ಯಂದ್ರು ಇರ್ತಾರೆ, ಅವರಿಗೆ ಎಲ್ಲಿ ನಿಲ್ಬೇಕು ಅಂತ ಗೊತ್ತಿಲ್ಲ. ಅಂತಹ ವರ್ಗಕ್ಕೆ ಸೇರ್ಪಡೆಗೊಳಿಸಬೇಡ ನನ್ನನ್ನು. ನಾನು ಇದು ಮೊದಲು ವೇಷ ಮಾಡಿದವ. ಹೌದು. ಇನ್ನೂ ಮಾಡಿ ಏನು? ನೀನೀಗ ವೇಷ ಮಾಡಿದ್ದಿ. ಹೌದು. ಮೋಸ ಮಾಡ್ಲಿಕ್ಕ? ಯಾರಿಗೆ? ಮತ್ತೆ ವೇಷಧಾರಿಗಳೆಲ್ಲ ಮೋಸಧಾರಿಗಳು ಅಲ್ಲ, ಮೋಸ ಹೋಗ್ತಾರೆ ಕೆಲವು. ಆಗುವ ಮೋಸವನ್ನು ತಪ್ಪಿಸುವುದಕ್ಕಾಗಿಯೂ ವೇಷ ಮಾಡ್ತಾರೆ. ಹೌದು. ಆದ್ರೆ ನಾನು ವೇಷ ಮಾಡಿದ್ದಕ್ಕೆ ಯಾಕೆ? ಪರೀಕ್ಷೆ ಮಾಡುವುದಕ್ಕಾಗಿ, ಹೆಂಡತಿಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ. ಹೌದು. ವೇಷ ಮಾಡಿದ್ರೆ ಸಾಲದು, ವೇಷಕ್ಕೆ ತಕ್ಕುದಾದಂತಹ ಭಾಷೆ ಬೇಕು. ಎಂತದು? ಭಾಷೆ ಬೇಕು. ಭಾಷೆ ಮಾಡುವ ಉದ್ಯೋಗ ಇದು ಪೂರಕವಾಗಿರಬೇಕು. ಕಿರಾತರಾದಂತಹ ನಾವು ಏನು ಉದ್ಯೋಗ ಮಾಡುವುದು? ನಾವು ಬೇಟೆ ಆಡಬೇಕು. ಯಾವ ಬೇಟೆ? ಮೃಗದ ಬೇಟೆ. ಎಲ್ಲಿ? ಕಾಡಿನಲ್ಲಿ. ನಾನು ಮೃಗ ಬೇಟೆಗೆ ಹೊರಟದಲ್ವೋ? ಮತ್ತೆ ನಾನು ಮೃಗಾಕ್ಷಿಯ ಬೇಟೆಗೆ ಹೊರಟದ್ದು. ಮೃಗಾಕ್ಷಿ ಬೇಟೆ ಅಂತ ಹೇಳಿದ್ರೆ ಹುಡುಗಿಯರ ಬೇಟೆಗೆ ಹೊರಟದ್ದು ನೀನು? ಹೌದು. ಹೌದಾ? ಹೌದು.
ಆದ್ರೆ ಹುಡುಗಿಯರ ಬೇಟೆ ಎಲ್ಲಿ ಎಲ್ಲಿ? ಅದು ಉಪವನದಲ್ಲಿಯೇ ಆಗಬೇಕು. ಹಾ. ಹಾಗಾಗಿ ಬೇಟೆಗೆ ಹೋಗಬೇಕೆನ್ನುವ ಹಾಗೆ ನಾನು ಸಂಕಲ್ಪಿಸಿದ್ದೇನೆ. ಬಾ 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 ಬಾ. ಯಾರು? ನಾನು? ಹೌದು. ನಿನ್ನ ಜೊತೆ ಬರುದಿಲ್ಲ. ಯಾಕೆ? ನೀವು ವಿಶ್ವಾಸ ದ್ರೋಹ ಮಾಡುವವರು, ನಿಮ್ಮ ಜೊತೆ ಖಂಡಿತ ಬರ್ಲಿಕ್ಕಿಲ್ಲ. ನಾನು ವಿಶ್ವಾಸ ದ್ರೋಹ ಮಾಡಿದ್ದೇನೆ. ಹೌದು. ಎಲ್ಲಿ? ಈ ಸಲ ಅಲ್ಲ, ಮತ್ತೆ ಹಿಂದಿನ ಯುಗದಲ್ಲಿ. ಕಳೆದ ಯುಗಗಳಲ್ಲಿ. ಹೌದು. ಯಾವುದು? ಅಂದು ದ್ವಾಪರಾಯ. ನೀನು ಕೃಷ್ಣನಾಗಿ ಹುಟ್ಟಿದ್ದಿ, ಆಗ ನಾನು ನಿನ್ನ ಜೊತೆಯಲ್ಲಿ ವಿಜಯನಾಗಿ ಹುಟ್ಟಿರ್ಲಿಲ್ವಾ? ಹೌದು. ಅದು ನಿನಗಿಂತ ಪ್ರಾಯದಲ್ಲಿ ಹಿರಿಯವ, ಹೌದಾ? ನಿನಗೆ ಆ ಸಲ ಎಷ್ಟು ಹೆಂಡತಿಯರಿದ್ರು? 16,008 ಮಂದಿ. ಹೌದಾ? ಹ. ನನಗೆ ಒಂದಾದ್ರೂ ಇತ್ತ ಪುಣ್ಯಾತ್ಮ? ಇಲ್ಲ. ನಿನಗೆ ಅಷ್ಟಿರುವಾಗ ಈಗ ವಿಜಯ ಇಲ್ಲಿ ಬಾ, ನೀನು ಒಂದು ತೆಕೋ, ಒಂದು ಬೇಡ ಅರ್ಧ ತೆಕೋ, ಅದು ಬೇಡ ಒಂದು ಇಷ್ಟಾದ್ರೂ ತೆಕೋ ಅಂತ ನೀನು ನನಗೆ ಕೊಟ್ಟಿದ್ಯಾ? ಇಲ್ಲ. ಮತ್ತೆ ನಿನ್ನ ಜೊತೆಯಲ್ಲಿ ನಾನು ಯಾಕೆ ಬರಬೇಕು? ಯಾಕೆ ಕೊಡ್ಲಿಲ್ಲ ಗೊತ್ತಾ? ಯಾಕೆ? ಹಣ್ಣನ್ನಾದ್ರೆ ಹಂಚಿ ತಿನ್ನಬಹುದು, ಹೆಣ್ಣನ್ನು ಹಂಚುವುದಕ್ಕೆ ಆಗುವುದಿಲ್ಲ, ಯಾರಿಗೂ ಸಿಗುವುದಿಲ್ಲ. ಅವನಿಗಿಲ್ಲ ಇವನಿಗಿಲ್ಲ. ನೀನೇನು ಬೇಸರ ಮಾಡಬೇಡ. ಮತ್ತೆ? ಈ ಯುಗದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ಹಾಗಾಗಿ ನಾನು ಹೋಗುವಂತಹ ಸಂದರ್ಭ ನನ್ನ ಎಣಿಕೆಯ ಪ್ರಕಾರ ಅವಳು ಸಿಕ್ಕಿದ್ರೆ ಅವಳ ಜೊತೆಯಲ್ಲಿ ಅದೆಷ್ಟೋ ಸಖಿ ಸಂದೋಹ ಇರ್ಲಿಕ್ಕಿಲ್ವಾ? ಇರಬಹುದು. ಆ ಸಿಕ್ಕಿದಂತಹ ಸಖಿಯರೆಲ್ಲರೂ ನಿನಗೆ. ಎಲ್ಲರೂ ನನಗ? ಹೌದು. ಹೆಚ್ಚಿದ್ರೆ ನಾನು ಹೇಗೆ ಸುಧಾರಿಸುವುದು ಪುಣ್ಯಾತ್ಮ? ನಾನಿದ್ದೇನಲ್ಲ. ನೀನು ಯಾಕ? ಅನುಗ್ರಹ ಮಾಡುವುದಕ್ಕೆ. ಹಾಗೆ ಹಾಗೆ ಅಂತ ಹೋಗಬೇಕಲ್ಲ. ಹೇಗೆ ಹೋಗುವುದು? ಅದು ಹೋಗುದಲ್ಲ, ನಮಗೆ ವಾಹನ ಬೇಕು. ವಾಹನ ಬೇಕು? ಹೌದು. ನಿಮ್ಮಂತರೆಲ್ಲ ನಿಮಗೆಲ್ಲ ವಾಹನ ಬೇಕು ಅಂತ ಇಲ್ಲ. ಯಾರಾದ್ರೂ ಹೋಗುವವರಿಗೆ ಕೈ ಹಿಡಿದ್ರು ನಿಲ್ಲಿಸಿ. ಅದು ನಮಗೆ ಯಾರು ನಿಲ್ಲಿಸುದಿಲ್ಲ, ಕರ್ಕೊಂಡು ಹೋಗುದು ಬಿಡು. ವಾಹನ ಬೇಕು ಎನ್ನುವ ಹಾಗೆ ಸಂಕಲ್ಪ ಮಾಡಿದ್ದೆ ತಡ. ಹೌದು. ಅದೋ ನೋಡು, ಮೇಲಿನಿಂದ ಕೆಳಗಿಳಿಯುತ್ತಾ ಇದೆ. ಅದು ಎಂತದದು? ಉಚ್ಚೈಷವಸು. ಮೇಲಿನಿಂದ ಉಚ್ಚ ಹೋಯ್ತದ್ದು. ಎಂತದು? ಉಚ್ಚ ಹೋಯ್ತದ್ದು ಮೇಲಿನಿಂದ. ಮೇಲಿನಿಂದ ಕೆಳಗಿಳಿಯುತ್ತಾ ಇದೆ ಉಚ್ಚೈಷವಸ್ಸು. ದೇವೇಂದ್ರನ ಕುದುರೆ ನಮಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ನಾನು ಆ ಕುದುರೆ ನಿಯಾರಿ ಬೇಟೆಗೆ ಹೊರಡ್ತೇನೆ. ನಾನು ಬರ್ತೇನೆ. ನೀನು ಹೇಗೆ ಬರ್ತೀನಿ? ನಾನು ಹಿಂದಿನಿಂದ ಹೀಗೆ ಹಿಡ್ಕೊಂಡು ಕೂತ್ಕೊಳ್ತೇನೆ. ಯಾವುದರದ್ದು? ಹೌದು, ನಿನ್ನಲ್ಲಿ ಹೀಗೆ ನನ್ನನ್ನು ಅಪ್ಪಿ ಹಿಡಿಕೊಂಡು. ಹೌದು. ಬರ್ತೀಯಾ? ಬರ್ತಾಗ ಹೋಗೋಣ. ಹೋಗುವ ಹೋಗೋಣ.
ಬೇಕಾಗಿ ಇವತ್ತು ನಿಮ್ಮೆಲ್ಲರನ್ನು ಬರುವುದಕ್ಕೆ ಹೇಳಿದ್ದೀನಿ. ಯಾಕೆ ಯಾಕೆ ಬೇಸರವನ್ನು ಕಳೆಯುವುದು ಇಲ್ಲಿ ಅಲ್ಲ, ಮತ್ತೆ ನಾವೆಲ್ಲವರು ತೆರಳಬೇಕಾದ ಎಲ್ಲಿ ಗೊತ್ತೇ? ಈ ಬೇಸರವನ್ನು ಕಳೆಯಬೇಕಿದ್ರೆ ಓ ಸಖಿಯರೇ ಹೀಗೆ ಬನ್ನಿ. On the
ಬಾಣ ಬಿಡ್ಬೇಕು ಅಂತ ಇಲ್ಲ. ನೀನು ಬಿಲ್ಲಿಗೆ ಬಾಣವನ್ನು ಇಡುವಾಗ್ಲೇ ನೋಡಂತೆ ಆನೆ 2 ಕೈಗಳನ್ನು ಮೇಲೆ ಎತ್ತಿ ಸೊಂಡಿಲನ್ನು ಎತ್ತಿ ಹಿಡಿದು ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ಅಂತ ಹೇಳಿ ಅಡ್ಡ ಬಿದ್ದು ಎತ್ತುಕೊಂಡು ಹೋದದ್ದು ನೋಡು. ಆನೆ ಪೊಡಮಟ್ಟು ಹಿಂದಕ್ಕೆ ಹೋಯಿತು. ಹೌದು. ಹಾಗಿದ್ರೆ ಬೇಟೆ ಯಾಕೆ? ಯಾಕೆ ಅಗತ್ಯ ಇಲ್ಲ. ಇಲ್ಲ. ಈ ಬಿಲ್ಲು ಇದು ನಿನಗೆ. ನಿನ್ನ ಬಿಲ್ಲು ನನಗ? ಹೌದು. ನಾನೇ ಕೊಡ್ಬೇಕಾ? ಯಾರಿಗೂ ಕೊಡಬೇಡ, ಅಗತ್ಯ ಬಿದ್ದಿತ್ತು. ಈ ಪರಿಸರ ಹೇಗುಂಟು? ಹೇಗುಂಟು? ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿಯನ್ನು ಪಡೆಯೋಣ ಎನ್ನುವಂತಹ ಆಶೆ ಅಧಿಕವಾಗುತ್ತಾ ಇದೆ. ಹೌದು. ಕಾಣುತ್ತಲ್ಲ ಕೌತುಕವನು ಸತಿಯ ರಾಕ್ಷಣ ಜಾಣೆ ಪದ್ಮಾವತಿಗೆ ತೋರೆ ಶ್ರೀನಿವಾಸನ ಎಣಲಾಯನೆ ನೋಡಿ ತುರಗವೇರಿ ಪರ್ವನ ಏನು ಶೌರ್ಯವಂತ ಮಮ ಜಗದೀಶ ಬರನ ಆನೆ ಬಂದ ತಡ ನಾನು ಓಡುವುದಕ್ಕೆ ಪ್ರಾರಂಭ ಮಾಡಿದೆ. ಪರಿಣಾಮ ಅಷ್ಟರಲ್ಲೇ ನಮ್ಮ ಉಪವನಕ್ಕೆ ಇಬ್ಬರು ತುರಗವನ್ನೇರಿ ಪರಪುರುಷರ ಆಗಮನವಾಯಿತು. ಪರಪುರುಷರು? ಪರಪುರುಷರು ನಮ್ಮ ಉಪವನಕ್ಕೆ ಬಂದ್ರು. ನೀನ್ ನೋಡಿದ್ಯಾ? ನೋಡಿದ ತಾಯಿ. ಹೇಳಿದ್ದೇನಲ್ವ ನಾನು, ಪರಪುರುಷರನ್ನು ಕಣ್ಣೆತ್ತಿ ಕೂಡ ನೋಡಬಾರ್ದು. ಯಾಕೆ ನೋಡಿದ್ದು? ನೋಡಿದ ಅವರು ಬರುವಾಗ ನನ್ನ ಕಣ್ಣಿಗೆ ಬಿದ್ದು ಹೋಯಿತು. ಓ, ಕಣ್ಣಿಗೆ ಗೋಚರಿಸಿ ಹೋಯಿತು. ಆಮೇಲೆ ಏನಾಯ್ತು? ಅವರು ಆ ತುರಗವನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಬಂಡೆ ಕಲ್ಲನ್ನು ಏರಿ ನಿಂತುಕೊಂಡ್ರು. ಆಮೇಲೆ ಆ ಆನೆಗೆ ಬಾಣವನ್ನು ಎತ್ತಿ ಬಿಲ್ಲನ್ನು ಪ್ರಯೋಗ ಮಾಡಿದಾಗ ಅಷ್ಟರಲ್ಲೇ ಆನೆ ಅವರಿಗೆ 3 ಪ್ರದಕ್ಷಿಣೆ ಬಂದು ಓಡಿ ಹೋಯ್ತು. ಆನೆ ಓಡಿ ಹೋಯ್ತು? ಹೌದು. ಸರಿಯಾಗಿ ನೋಡಿದ್ಯಾ? ನೋಡಿದ್ದೇನೆ. ಹೇಗಿದ್ರು ಅವರು? ಒಬ್ಬ ಇದ್ದಾನೆ ಸಾಕ್ಷಾತ್ ಮನ್ಮಥನ ಹಾಗೆ. ಮತ್ತೊಬ್ಬ ಇದ್ದಾನೆ ಹೇಗೆ? ಸಾಕ್ಷಾತ್ ಅಂಗದನ ಭಾವ ಹನುಮಂತನಾಗಿ. ನೋಡಿದ್ಯಾ? ಏನು? ನಾನು ನೋಡಿದ್ದೇನೆ. ನೀವು ಒಮ್ಮೆ ನೋಡ್ಬೇಕು. ಅಯ್ಯೋ ದೇವರೇ, ನಾನು ರಾಜಕುಮಾರಿ ಅಲ್ವೇನೆ? ಹೌದು. ರಾಜಕುಮಾರಿ ಆದ್ರೆ ಹಾಗೆಲ್ಲ ಪರಪುರುಷರನ್ನು ಕಣ್ಣೆತ್ತಿ ನೋಡುವ ಕ್ರಮ ಉಂಟಾ? ಅಲ್ಲ, ನಾನು ಇದ್ದು ನೋಡಿದ್ದು. ನೀನಿದ್ದು ನೋಡಿದ್ದು? ನೀವು ಕದ್ದು ನೋಡಿದ್ದಾಯೆ. ಕದ್ದು ನೋಡ್ತಾರಂತಲ್ಲ, ಅದು ಒಳ್ಳೆ ಉಪಾಯ. ಸಖಿಯರೇ, ನನ್ನ ಸುತ್ತ ಬನ್ನಿ, ನಾನು ಕದ್ದು ಮೆಲ್ಲನೆ ನೋಡುತ್ತೇನೆ. ಹೀಗೆ ಬನ್ನಿ, ಹೀಗೆ ಪದ್ಮಾವತಿಯು ಕಂಡಳು ಸತಿಯರಲ್ದೋದಕ್ಕೆ ಪದ್ಮಾವತಿ ಕಂಡಳು ಮೆರೆವಾ ವೆಂಕಟಪತಿಯ ರೂಪವ ಮೆರೆವಾ ವೆಂಕಟಪತಿಯ ರೂಪವ ತಳಿದ ಅಚ್ಚರಿಯನ್ನು ಮನದೊಳಗೆ ತಳೆದ ಅಚ್ಚರಿಯನ್ನು ಮನದೊಳಗೆ ಸತಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯನು ಕಂಡಳು
ಸತಿಶಿರೋ ಬಳಿ ನುಡಿದಳ ಗೆಳತಿಯರುಳು ಪೇಳಿದಳು ಸತಿಶಿರೋ ಬಳಿ ನುಡಿದಳಾಗ ಗೆಳತಿಯರುಳು ಪೇಳಿದಳು ಕಳುಗಿರಿ ಕಳುಗಿರಿ ಹಿತವಚನದಿಲ್ಲದವನೇ ಶ್ರೀಗರೆಯು ನುಡಿಸಿದನು ಹಿತವಚನದಿಲ್ಲದವನೇ ಶ್ರೀಹರಿಯ ನುಡಿಸಿದರು ಪದ್ಮಾವತಿ ಸಖಿ, ನಾನು ಎಲ್ಲಿ ಬಿದ್ದಿದ್ದೇನೆ? ನನಗೇನಾಗಿದೆ? ಒಂದು ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ? ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೇನೆ. ಎಂತಹ ರೂಪ ಲಾವಣ್ಯ! ಇಂಥವರನ್ನು ನಾವು ಗದರಿಸಿ ಕಳುಹಿಸುವುದಕ್ಕೆ ಉಂಟೆ? ಇವರಿಗೆ ಎರಡು ಗದರಿಸಿ ಮಾತಾಡೋದಕ್ಕೆ ಉಂಟೆ? ಹಾಗಲ್ಲ. ನಮ್ಮ ಮನಕ್ಕೆ ಬಂದಿದ್ದಾರೆ, ಪ್ರೀತಿಯಿಂದ, ನಲ್ಮೆಯಿಂದ, ಸನಿಹದಿಂದ ಅವರನ್ನು ಕೂಡಿ ಎರಡು ಅವರಿಗೆ ನೋವಾಗದ ಹಾಗೆ ಅವರನ್ನು ಕಳುಹಿಸಬೇಕು. ನೋಡ ಕೇಳು, ಹಿತವಚನದಲ್ಲಿ ಯಾರೇನು ವರ ಪುಳಿದರೆ ಯಾರು ನೀನು ವರ ಪುಳಿದರೆ ಯಾರು ನೀನು ವರ ಪುಳಿಂದನೆ ಯಾರು ನೀನು ವರ ಪುಳಿಂದನೆ ಯಾರು ನೀನು ವರ ಪುಳಿಂದನೆ ಇವನಿಗೆ ಬಂದ ಕಾರಣಗಳ ಬೇಡು ಕಮ್ಮನೆ ಇವನಿಗೆ ಬಂದ ಕಾರಣಗಳ ಬೇಡು ಕಮ್ಮನೆ ಅಮ್ಮ ಹಾಗಲ್ಲ. ಮತ್ತೆ ಯಾರು ನೀನು? ವ್ಯತ್ಯಾಸ ಗೊತ್ತಾಯ್ತಾ? ಎಷ್ಟು ದೂರ ಎಷ್ಟು ದೂರ ದೂರ ಅಂದ್ರೆ ಇವರಿಗೆ ಗೊತ್ತಿಲ್ವೇನೆ? ಒಂದು 7 ಹೆಜ್ಜೆ ಹಿಂದೆ. 7 ಹೆಜ್ಜೆ ಹಿಂದೆ. ಹಾ. 7 ಹೆಜ್ಜೆ ಹಿಂದೆ. 2 3 4 5 6. ಓ ದೇವ್ರೇ, ಹಾಗಲ್ಲ. ಒಂದು 7 ಹೆಜ್ಜೆ ಮುಂದೆ. ಮುಂದೆ. ಹಾ. 1 2 3 4 5. ಸಾಕು ಮಾಡಿ. ಹೌದೇನಾ? ಹೌದೇನಾ? ನೋಡಿದ್ದೀರಾ? ನೋಡಿದ್ದೀರಲ್ಲಿ ನೋಡ್ತಾ ಇದ್ದೇವೆ. ಏನು ಬರೆದಿದೆ? ಏನು ಬರ್ತಿದೆ? ಹಾ? ಏನು ನೋಡಿ, ಅದು ಆ ಬಂಗಾರದ ಫಲಕವನ್ನು ನೋಡಿ ಒಮ್ಮೆ. ಫಲಕದಲ್ಲಿ ಬರ್ತದ? ಅದು ಅಪ್ಪನ ವಿನಃ ಪುರುಷರಿಗೆ ಪ್ರಸವಿಸಬಾರದು. ಓ, ಹಾಗಲ್ವ? ಅಪ್ಪಣೆ ವಿನಃ ಪ್ರವೇಶಿಸಬಾರದು, ಪ್ರಸವಿಸಬಾರದು. ಗಂಡಸರಿಗೆ ಪ್ರವೇಶವಿಲ್ಲ. ಗಂಡಸರು. ಹಾ, ನಾವು ಅಂದ್ರೆ ಓದಿಯೇ ಬಂದದ್ದು. ಓದಿ ಬಂದದ್ದಾ? ನಿಮಗೆ ಅರ್ಥ ಆಗಿಲ್ವಾ? ನಿಮಗೆ ಕಣ್ಣಿಲ್ವಾ? ಅವನಿಗೆ ಓದುವುದಕ್ಕೆ ಬರುವುದಿಲ್ಲ. ಓದೋದಕ್ಕೆ ನಿಮಗಾದ್ರೂ ಓದೋದಕ್ಕೆ ಬರ್ತದಲ್ವಾ? ನನಗೆ ಬರ್ತದೆ. ನಿಮಗೆ ಮುಖದ ಮೇಲೆ ಕಣ್ಣಿರೋದು, ಬೆನ್ನಿನ ಮೇಲೆ ಮುಖದಲ್ಲಿ ಕಣ್ಣಿರೋದು.
ದೃಷ್ಟಿ ಇಲ್ವಾ ನಿನಗೆ? ಉಂಟು. ಅದನ್ನು ಕಾರಣವನಿಗೆ ಅರ್ಥವಾಗ್ತಿಲ್ವಾ? ಇಲ್ಲ, ಗೊತ್ತಾಗ್ತದೆ. ಗೊತ್ತಾಗಲ್ಲ. ನನಗೆ ಅಂದ್ರೆ ಓದ್ಲಿಕ್ಕೆ ಸರಿ ಆಗುದಿಲ್ಲ. ಯಾಕೆ? ನನಗೆ ಬರೀಲಿಕ್ಕೆ ಮಾತ್ರ ಗೊತ್ತಿಲ್ಲ. ಅಯ್ಯೋ, ಬರಲಿಕ್ಕೆ ಬಂದವನಿಗೆ ಓದಲಿಕ್ಕೆ ಬರುದಿಲ್ವಾ? ಅಪ್ಪಣೆ ವಿನಃ ಪರಪುರುಷರಿಗೆ ಪ್ರವೇಶವಿಲ್ಲ. ಓಹೋ, ಪರಪುರುಷರು ಅಂತ ಹೇಳಿದ್ರೆ ಮುದುಕರಲ್ವಾ? ಪರಪುರುಷರು, ಅನ್ಯ ಪುರುಷರಿಗೆ. ಅನ್ಯ ಪುರುಷರಿಗೆ ನೋಡಿದ್ಯಾ? ಈವನ ನಮ್ಮವನ. ಏನಂತೆ? ಇವನು ನಿಮ್ಮವನು, ಎಂತದು? ಇವನು ನಮ್ಮವನು. ಆಹಾ, ಈವನ ನಮ್ಮವನ. ಏನಂತೆ? ಇವನು ನಮ್ಮವನ. ಅಯ್ಯೋ, ಈವನ ನಮ್ಮವನ. ಅಲ್ಲಿರುವಂತಹ ಮರಗಿಡಗಳು ಆ, ಯಾರದ್ದು? ಅದು ನನ್ನದು. ಆ ಮರಕ್ಕೆ ಹಬ್ಬಿಕೊಂಡಿರುವಂತಹ ಹೂಬಳ್ಳಿ ಯಾರದ್ದು? ಅದು ನನ್ನದು. ಅರಳಿ ನಿಂತಹ ಹೂಗಳು ಯಾರದ್ದು? ಅದು ನನ್ನದು. ಹೂವಿನ ಗಿಡಗಳು ಯಾರದ್ದು? ನನ್ನದು. ಇಲ್ಲಿ ನೀರಿನ ಸರೋವರ ಯಾರದ್ದು? ಅದು ನನ್ನದು. ಇಲ್ಲಿರುವ ಪ್ರಾಣಿ ಪಕ್ಷಿಗಳು ಅದು ಯಾರದ್ದು? ನನ್ನದು. ನಾನು. ನನ್ನದು. ಆಯ್ತಲ್ಲ, ಕೊಂಡಿದ್ದಾರೆ. ಆಹಾ. ಎಲ್ಲ ಆಗ್ತದಂತೆ, ಅದೊಂದು ಆಗುವುದಿಲ್ವಾ? ಹೌದಾ? ಏ ಪುಳಿಂದ. ಪುಲಿ ತಿಂದ. ಏನಂತೆ? ನಾವು ಪುಲಿ ತಿಂದದ್ದಂತೆ. ಯಾರು ಹೇಳಿದ್ದು? ಅವರು ಹೇಳುದು ಪುಲಿ ತಿಂದ ಅಂತ. ನಾವು ತಿಂತೇವಾ? ನಾವು ತಿನ್ನುವುದಿಲ್ಲಪ್ಪ ಪುಲಿ. ಏ ಕಿರಾತ. ಹೆಂಗಸರಾದ್ರೆ ಪುಲಿ ತಿಂತಾರೆ. ಯಾವಾಗ? ಅದು ಛೆ, ಮಣ್ಣೆ ಪುಳಿಂದ. ಪುಳಿಂದ. ಏ ಕಿರಾತ. ಕಿರಾತ ಕಡ್ಡಿ. ಯಾಕೆ? ಮಧುಮೇಹಕ್ಕೆ ಕಷಾಯ ಇಟ್ಟು ಕುಡಿಲಿಕ್ಕೆ ಒಳ್ಳೆದಲ್ಲ. ಯಾರಿಗೆ ಜ್ವರ ಬಂದಿದೆ ಇಲ್ಲಿ? ಜ್ವರ ಬಂದ್ರೆ ಆಗ್ತದ? ಏ, ಅದಲ್ವ ಕಿರಾತರು ಅಂತ ಹೇಳಿದ್ದು. ಬಡ ಕಿರಾತ. ಬಡಗಿ ಅಂದ್ರೆ ಹಾ. ಎಂತದ್ದು? ಮರದ ಕೆಲಸ ಮಾಡುವರು ಬಡಗಿ. ಅದಲ್ವ ಬಡ ಕಿರಾತರು. ಏ ಶಬರ. ಶಬರ ಇರುತ್ತೆ, ಅದಕ್ಕೆ ಉಡುಪಿಗೆ ಹೋಗ್ಬೇಕು. ಶಬರ ಶಬರರು ಅಂತ ಹೇಳಿದ್ದು. ಹೌದಾ? ಹಾ. ಹೌದೇನಾ? ಹಾ. ಇದು ನಮ್ಮದಾದಂತಹ ಹವನ. ಹೆಣ್ಣು ಮಕ್ಕಳು ಸಂಚರಿಸುವಂತಹ ಹವನ. ಇಲ್ಲಿಗೆ ಯಾಕೆ ಬಂದದ್ದು? ಅಪ್ಪಣ ವಿನ ನಿಮಗೆ ಪ್ರವೇಶವಿಲ್ಲ, ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಹಿಂದಕ್ಕೆ ಹೋಗಿ ನೀವು. ಬಂದ ಕಾರ್ಯ ಪೂರ್ಣವಾಗಿದೆ. ನಾ ಪೋಪನಲ್ಲ, ಪೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ, ನಾ ಪೋಪನಲ್ಲ, ನಾ ಪೋಪನಲ್ಲ ಎಂದು ನಿಮ್ಮ ಮುಂದೆ ನಿಲ್ಲದೆ, ಪೋಪನಲ್ಲವೆಂದು ನಿಮ್ಮ ಮುಂದೆ ನಿಲ್ಲದೆ, ನಾ ಪೋಪನಲ್ಲ, ಪೋಪನಲ್ಲ ಇಂದು ನಿಮ್ಮ ಮುಂದೆ ನಿಲ್ಲದೆ. ಮುಂದೆ ಮೆರವ ತರುಣಿ ಮಣಿಯೇ ನಿಲ್ದು ಕೈಡು ಬಂದಿರುವಳು. ಮುಂದೆ ಮೆರವ ತರುಣಿ ಮಣಿಯ ನಿಲ್ದು ಕೈಡು ಬಂದಿರುವಳು. ಮುಂದು ಕಾರ್ಯವಿಲ್ದಿರುವುದ ಎದ್ದರಾಗ ಮಾವತಿಗೆ, ಮುಂದು ಕಾರ್ಯ ಕುದಿರುವುದ ಎದ್ದನಾಗ ಪದ್ಮಾವತಿಗೆ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ ಇಂದು ನಿಮ್ಮ ಮುಂದೆ ನಿಲ್ಲದೆ. ಮುಂದೆ ಮೆರವು ತರುಣಿ ಮಣಿಯ ನಿಲ್ದು ಕೈಡು ಬಂದಿರುವಳು. ಒಂದು ಕಾರ್ಯವಿಗುದು ಎನ್ನಲಿನೆಂದರಾಗ ಪದ್ಮಾವತಿಗೆ. ಒಂದ ಕಾರ್ಯ ಪೂರ್ಣವಾಗದೆ ಪೋಪನಲ್ಲ ಬಿಂದು ಮುಂದೆ ಬಂತೆ ನಿಲ್ಲದೆ. ಪೋಪನಲ್ಲ ಇಂದು ನಿಮ್ಮ ಮುಂದೆ ನಿಲ್ಲದೆ, ಪೋಪನಲ್ಲ. ಆ
ಹೋಗಿ ಹಾ. ಎನ್ನುವ ಹಾಗೆ ಗದರಿಸ್ತಾ ಇದ್ದಾರೆ. ಅವರು ಹೇಳುದು ಕೇಳು, ಬಂದಾಯ್ತಲ್ಲ ಇನ್ನು ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಎಂತದು? ಬಂದಾಯ್ತಲ್ಲ ಹೋಗಿ ನೀವು ಅಂತ. ಹೇಗೂ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಹೌದು. ಹೊರಟು ಹೋಗಿ. ಅಷ್ಟು ಸುಲಭವಾಗಿ ಹೋಗುವುದಕ್ಕಾಗ್ತದೋ? ಆಗುದಿಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ನಾನು ಪೂವಪ್ಪನಲ್ಲ. ಎಂತದ? ಬಂದ ಕಾರ್ಯ ಪೂವಪ್ಪ ಅಲ್ವ, ಪೋಪನಲ್ಲ. ನಾವು ಎಲ್ಲಿಗೆ ಹೋಗುವುದಿದ್ರು ನಮ್ಮದೊಂದು ಲಕ್ಷ್ಯ ಇರ್ತದೆ. 1 ಲಕ್ಷ. ಇವನ ಹತ್ರ 1 ಲಕ್ಷ ಉಂಟು. ಎಲ್ಲಿ? 1 ಲಕ್ಷ ಇರುದಾ? ಕಳೆದ ಸಲ ಸಿಕ್ಕಿದ್ದು, ಈ ಸಲ ಪುನಃ ಸಿಗಬಹುದು 1 ಲಕ್ಷ. ನಿನಗೂ ಸಿಕ್ಕಿದ? ಅದಲ್ವಾ, ಮತ್ತೆ ಅಲ್ಲ. ನಮ್ಮದೊಂದು ಗುರಿ ಇರ್ತದೆ. ಓಹೋ, ಲಕ್ಷ್ಯ. ಲಕ್ಷ್ಯ. ನನಗೆ ಗುರಿ ಉಂಟು, ಗುರಿ. ಒಂದು ಕಲ್ಪನೆ ಇರ್ತದೆ. ಹಾ, ಹಾ. ಕಲ್ಪನೆಗೆ ಇಂಥ ಬಿದ್ದು ಕಡೆಗೆ ಹೋಗುದು. ಕಲ್ಪನೆಗೆ ಬಿದ್ದು ಬಂದದ್ದು. ಯಾರು? ಅದು ನೀನು ಬಿದ್ದು ಬಂದದ್ದು. ಕಲ್ಪನೆ ನಮ್ಮದೊಂದು ಧ್ಯೇಯ ಇರ್ತದೆ. ಓ. ಹಾಗೆಂತ ಈ ಪರಿಸರಕ್ಕೆ ನಾವು ಬರಬೇಕು ಎನ್ನುವ ಹಾಗೆ ಹಾ. ಯೋಚಿಸಿಯೇ ಇರಲಿಲ್ಲ. ಯೋಚಿಸಿರ್ಲಿಲ್ವಾ? ನಾವು ಏರಿಕೊಂಡು ಬಂದಂತಹ ಕುದುರೆ ಹಾ. ನಮ್ಮನ್ನು ಇಲ್ಲಿವರೆಗೆ ಕರೆ ತಂದಿತು. ಓ, ನೀವಾಗಿ ಬಂದದ್ದಲ್ಲ, ಕುದುರೆ ನಿಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದದ್ದು. ಹೌದು. ಓ, ಹಾಗೆ. ಆ ಕುದುರೆ ಕರೆ ತಂದದ್ದೇ ತಡ. ಹಾ. ಕುದುರೆಯರಲ್ಲ, ಮತ್ತೆ ಇಲ್ಲಿ ಚದುರೆಯರು. ಹೌದು. ಆಹಾ. ಯಾರು ಚದುರೆ? ಓಹೋ, 1 ಒಂದ, 2 ಎರಡು, 3 ಮೂರು, 4 5 ಸಾವಿರಾರು ನಕ್ಷತ್ರಗಳ ಮಧ್ಯೆ ಆ ಚಂದ್ರ ಶೋಭಿಸುವಂತೆ. ಚಂದ್ರ ಕುಣಿತಾ ಇದ್ದಾನೆ. ಎಲ್ಲಿ? ಇಲ್ಲಿ ಸಾವಿರಾರು ನಕ್ಷತ್ರದ ಮಧ್ಯದಲ್ಲಿ. ಸಾವಿರಾರು ನಕ್ಷತ್ರಗಳ ಮಧ್ಯೆ ಚಂದ್ರ ಶೋಭಿಸುವ ತೆರೆದಿಂ. ಹಾ. ಒಬ್ಬಾಕೆ ತರುಣಿ ಮುಂದೆ 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 ಅಲ್ಲ ಹಿಂದೆ, ಮುಂದೆ ಅಲ್ಲ ಹಿಂದೆ, ಮುಂದೆ ಹಿಂದೆ ನೀನು ವಾದ ಮಾಡಬೇಡ. ಮುಂದೆ ಅಲ್ಲ, ನೀನು ನನ್ನಲ್ಲಿ ವಾದ ಮಾಡಬೇಡ. ಹಿಂದೆ. ಈಗ ಏನು ಮಾಡುದು? ತೀರ್ಮಾನ ಹೇಗೆ ಕೊಡುದು? ತೀರ್ಮಾನ ಕೊಡುವ. ಒಮ್ಮೆ ನಿಲ್ಲಿಸ್ತೀರಾ ನೀವು? ನಿನಗೆ ಮುಂದೆ, ನನಗೆ ಹಿಂದೆ. ಮುಂದೆ ಬೆರೆಯುತ್ತಾ ಇರುವಂತಹ ತರುಣಿ ಮಣಿಯನ್ನು ಕಂಡು ಹಾ. ನಾನು ಆಕರ್ಷಣೆ ಹೊಂದಿದೆ. ಓಹೋ, ಹೌದು. ಯಾರನ್ನು? ನಿನ್ನನ್ನು ಕಂಡು ನಾನು ಆಕರ್ಷಣೆ ಹೊಂದಿದೆ. ನಿನ್ನನ್ನು ಕಂಡು ನನಗೆ ಅಪಸ್ಮಾರ ಆಯ್ತು. ಅದೊಂದು ರೋಗ ಪುಣ್ಯಾತ್ಮ. ಅಪಸ್ಮಾರ ರೋಗ. ಅಲ್ಲ, ಆಕರ್ಷಣೆ ಹೊಂದಿದೆ. ಅದು ಹಾಗಾಗಿ ನಿನ್ನನ್ನು ಕೇಳ್ತಾ ಇದ್ದೇನೆ. ಏನು? ಹ? ಕೇ- ಏನು? ನಿನ್ನ ನನ್ನನ್ನು ಕೇಳು. ನನ್ನನ್ನು ಕೇಳೋದು ಕೈಯಷ್ಟು ಬೇಕು. ನನ್ನಲ್ಲಿ ಕೇಳ್ತಾ ಇದ್ದೀನಿ. ಹೌದು. ಹಾ. ನೀನ್ ಯಾರು? ಹಾ. ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನಗೆ ಮದುವೆ ಆಗಿದೆಯೋ? ನಿನ್ನ ಮದುವೆ ಆಗಿದ್ರೆ ನಿನ್ನ ಗಂಡ ನಿನ್ನನ್ನು ಬಿಟ್ಟದ್ದಲ್ಲ, ಗಂಡನನ್ನು ನೀನು ಬಿಟ್ಟದ್ದ? ಅವನ ನಾಲಿಗೆ ಈಗ ಕತ್ತರಿಸಿ ಹಾಕ್ತೇನೆ. ನಿನಗೆ ಅಣ್ಣ ತಮ್ಮಂದಿರು ಯಾರಾದ್ರೂ ಇದ್ದಾರೋ? ಇದ್ರೆ ಕಾಣುವುದಕ್ಕೆ ಹೇಗಿದ್ದಾರೆ? ದಪ್ಪ ಇದ್ದಾರಾ? ಸಪೂರ ಇದ್ದಾರಾ? ನಿನಗೆ ಯಾಕೆ ಆಳತ್ತೆ? ಬಟ್ಟೆ ಹೊಲಿಸ್ಲಿಕ್ಕೆ ಉಂಟು ನಿನಗೆ? ನೀನಾಗಿ ಬಂದವಳು? ನೀನು ಎಷ್ಟು ಕಲ್ತಿದ್ದಿ? ಅಥವಾ ಬಹುಜನರ ಅಪೇಕ್ಷೆ ಮೇರೆಗೆ ನಿನ್ನನ್ನು ಇಲ್ಲಿ ಕರೆಸಿಕೊಂಡದ್ದು? ಇರಬಹುದು ಏನು? ಹಾಗಾಗಿ ನಿನ್ನ ಸಮಸ್ತ ಪರಿಚಯವನ್ನು ನನ್ನಲ್ಲಿ ಹೇಳ್ತೀಯ? ಏ, ಸುಮ್ನಿರ. ಯಾರೆಲ್ಲವೋ ಅಡಗಿರಾದ ಮನೆಗೆ ಮುಳುಗದಿರುದುಳು ಅದನಾಡ ಬೇಡ ಜೋಗೆ ಈ ದರಿದ್ರಲಿರುವವನಿಗೆ ಯಾತಕ್ಕಾಗಿ ಬಂದರಿ ವೃತ್ತಾಂತವಿಲ್ಲ ಬೇಳುಬೇಕೆ ಅತ್ತಿಯುದ ಹೆರಿಗೆ ನುಡಿದಳು. ನಿಮ್ಮ ಸ್ಥಳಕ್ಕೆ ನಾನು ಬಂದದ್ದು, ನನ್ನ ಸ್ಥಳಕ್ಕೆ ನೀವು ಬಂದದ್ದ? ನಿಮ್ಮ ಸ್ಥಳ ಆಗಿರಬಹುದು. ನನ್ನ ಪ್ರದೇಶಕ್ಕೆ ನೀವು ಬಂದದ್ದು. ಇದು ನಮ್ಮ ಪ್ರದೇಶ. ನಮಗೆ ಯಾರ ಪ್ರದೇಶ ಅಂತ ಲೆಕ್ಕ ಇಲ್ಲ. ನಾನು ಎಲ್ಲಾ ಕಡೆಗೂ ಹೋಗ್ತೇನೆ. ಹೌದಪ್ಪ, ಬಿಟ್ರೆ ಎಲ್ಲ ಕಡೆಗೆ ಹೋಗುತ್ತಿ. ಈ ಕ್ಷೇತ್ರವನ್ನು ನಮ್ಮ ಕ್ಷೇತ್ರ ಎನ್ನುವ ಹಾಗೆ ಮಾಡಿಕೊಳ್ಬೇಕೆನ್ನುವಂತಹ ಉದ್ದೇಶ ಉಂಟು. ಓ, ನಿಮ್ಮ ಕ್ಷೇತ್ರ ಮಾಡಿಸಿಕೊಳ್ಳುತ್ತೀಯಾ? ನಮ್ಮ ಅಪ್ಪಣೆ ಇಲ್ಲದೆ ಹೇಗೆ ಮಾಡಿಸಿಕೊಳ್ಳುತ್ತಿ ಅಂತ ನಾನು ಕೂಡ ನೋಡ್ತೇನೆ. ನೋಡೋಣ, ನಿರೀಕ್ಷೆಯಲ್ಲಿ ನೋಡೋಣ. ಅಲ್ವೇನೆ ಸಖಿ? ನಮ್ಮ ಕಡೆಗೆ ಬಂದು ನಮ್ಮನ್ನೇ ಗದರಿಸುವಷ್ಟು ದೊಡ್ಡವರಾಗಿ ಹೋದ್ರೆ ಇವರು. ಹಾಗಾಗಿ ಕೇಳಿದ್ರೆ ನೀನ್ ಯಾರ? ನಿನ್ನ ಅಪ್ಪ ಯಾರ? ನಿನ್ನ ಅಮ್ಮ ಯಾರ? ನಿನ್ನ ಅಣ್ಣ ಯಾರ? ನಿನ್ನ ತಂಗಿ ಯಾರ? ನಿನ್ನ ಪರಿಚಯ, ನಿನ್ನ ಹೆಸರಿದೆ, ಸವಿಸ್ತಾರವನ್ನು ಹೇಳಿ ಹೇಳಿ ಹೋಗು. ಯಾರ ಬಗ್ಗೆ ನಿನಗೆ ಹೇಳಬೇಕು? ನಿನ್ನ ಅಮ್ಮನ ಬಗ್ಗೆ ಹೇಳು. ಹಾ. ದೇವಕಿ ದೇವಕಿ ದೇವಿ ಸೇರ್ಲಿಲ್ಲ ಅದು ಶ್ರುತಿಗೆ. ದೇವಕಿ ಎನ್ನವುವೆ ದೇವಕಿ ದೇವಕಿ ಎನ್ನವುವೆ ಆ
ಶೌರ್ಯು ಜನಕನು ಶೌರ್ಯು 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 ವಾಸುದೇವನು ವಾಸುದೇವ 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 ವಾಸುದೇವನಿರುವುದು ಕರೆಬರೆನು ವಾಸುದೇವ 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 ವಾಸುದೇವನಿರುವುದು ಕರಿವರ್ ಕರಿವರ್ ಎನ್ನನು
ಬೊಗಳಿ ಬೊಗಳಿ ರಾಗ. ಯಾರು ನಿನಗೆ ಹೇಳಿದ? ಇನ್ನು 4 ವರ್ಷ ಕುಣಿದ್ರೆ ನಾನು ನಿಮ್ಮ ಹಾಗೆ ಕುಣಿತೇನೆ, ಜಿಗಿಡಿನ್ 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 ಅಷ್ಟೇ. ಅವ ನಿಮ್ಮ ಹಾಗೆ ಕುಣಿಯುವುದಕ್ಕೆ ಆರಂಭಿಸಿದ್ರೆ ನಿಮಗೂ ಅವರಿಗೂ ವ್ಯತ್ಯಾಸ ಏನುಂಟು? ಹಾಗೆ ಹೌದು. ಮತ್ತೆ ನಮ್ಮದು ಡೊಂಬರಾಟ ಅಲ್ಲ, ಮತ್ತೆ ನಮ್ಮದು ಒಳ್ಳೆ ಆಟ. ಒಳ್ಳೆ ಆಟ. ಒಂದು ವೇಳೆ ಡೊಂಬರಾಟ ಏನು ಹಾಗೆ ನೀನು ಹೇಳಿದ್ರೆ
ನಾಳೆ ನಿನ್ನನ್ನು ತಿರುಗಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಮ್ಮದು ಹೌದು. ಬಯಲಾಟ. ಅಷ್ಟು ತಯಾರಾಗಿದ್ದಾರೆ. ಹಾಗೆ ಹೌದು. ನಿಮ್ದು ಡೊಂಬರಾಟ ಅಲ್ಲ ಬಯಲಾಟ ನಿಮ್ದು. ಹೌದು. ಯಾರ ಬಗ್ಗೆ ನೀನು ವಿಚಾರಿಸಿದ್ದು? ನಿಮ್ಮ ಹೆಸರು ಗೊತ್ತಿಲ್ಲ, ಅಪ್ಪ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲ, ಯಾರು ಪರಿಚಯ ಇಲ್ಲದವರು ನಮ್ಮ ಉಪವನಕ್ಕೆ ಬಂದು ನಮ್ಮ ವನವನ್ನು ಹಾಳು ಮಾಡಿದ್ದು ಸುಮ್ಮನೆ. ತಂದೆ ತಾಯಿಂದರ ಬಗ್ಗೆ ಕೇಳಿದಾಗ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಆಗ್ತಾ ಇದೆ. ನನಗೂ ಎರ್ಮೆ ಆಗುತ್ತಾ ಇದೆ. ಹೆಮ್ಮೆಲ್ಲ ಕೋಣ, ಎರ್ಮೆ ಹೆಮ್ಮೆ ಆಗುತ್ತಾ ಇದೆ. ಆಗ್ತಾ ಉಂಟು. ಯಾರ ಬಗ್ಗೆ ನೀನು ವಿಚಾರಿಸಿದ್ದು? ಅಮ್ಮನ ಬಗ್ಗೆ. ನನ್ನ ಅಮ್ಮನ ಬಗ್ಗೆ. ನನ್ನ ಅಮ್ಮನ ಬಗ್ಗೆ ಕೇಳಬೇಕು ಅಂತಾದ್ರೆ ಹಾ. ಇದು ನಿನ್ನ ಈ ಜನ್ಮದ ಪುಣ್ಯದ ಫಲವಲ್ಲ, ಮತ್ತೆ ಜನ್ಮ ಜನ್ಮಾಂತರದ ಸುಕೃತದ ಫಲ. ಸುಕುನಂಡ ಫಲ ಅಲ್ಲ, ಎಳ್ಳುಂಡೆ ಫಲ. ಕಳೆದ ಜನ್ಮದ ಪುಣ್ಯದ ಫಲ. ಪೂರ್ವ ಜನ್ಮದ ಸುಕೃತ ಫಲ ಎನ್ನುವ ಹಾಗೆ ಪುಣ್ಯದ ಫಲ. ಪುಣ್ಯದ ಫಲ. ಭಾವಿಸ್ಬೇಕು. ಯಾಕೆ? ಯಾಕೆ? ಅಂತಹ ಮಹಾತ್ಮರು ತಂದೆ ತಾಯಂದಿರು. ಯಾರು ಅವರು ಅಂತ? ನೀನು ಕಣ್ಣು ಬಿಟ್ಟದ್ದು ಯಾಕೆ? ನೀನು ಕಣ್ಣು ಮುಚ್ಚಬೇಕು. ಯಾಕೆ ಕಣ್ಣು ಮುಚ್ಚುದು? ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಬೇಕು ಯಾಕೆ? ಭಕ್ತಿ ಭಕ್ತಿ ಭಾವ ಪರವಶರಾಗಿ ನೀನು ಕಣ್ಣು ಮುಚ್ಚಿದ್ರೆ ಬರ್ತಾರೆ ಅವರು ನಮ್ಮ ಹತ್ರ? ಹಾಗಲ್ಲ, ಭಾವುಕಳಾಗಿ ಕೇಳಬೇಕು ನೀನು. ಓ ಹಾಗೆ ಭಕ್ತಿಯಿಂದ. ಹೌದು. ನನ್ನ ಅಮ್ಮನನ್ನು ಕೇಳಿದ್ಯಲ್ಲ? ಯಾರು? ನನ್ನಮ್ಮ ದೇವಕಿ. ದೇವಿ ದೇವಕಿ ದೇವಕಿ ದೇವಿ ನನ್ನ ತಾಯಿ. ತಯಾರು ಮಾಡಿದ್ದೀನಿ. ಹಾ, ನನ್ನ ಅಪ್ಪ ಯಾರು ಗೊತ್ತಾ? ಅಪ್ಪ ಯಾರು? ಶೌರಿ. ಚೌರಿ ಚೌರಿ ಉಂಟಾ? ಯಾಕೆ? ಇವಳಿಗೆ ಬೇಕಾಗುತ್ತದೆ. ಅಲ್ಲ, ನನಗಲ್ಲ, ಮತ್ತೆ ನನ್ನ ಅಜ್ಜಿದು ಗೋಳು ತಲೆ. ಹೌದಾ? ಹಾಗೆ. ಅಲ್ಲ, ನಿಮಗೆ ಚೌರಿ ಯಾಕೆ? ಚೌರಿ ಕೊಟ್ರು ನೀವು ತಲೆ ಕಟ್ತೀರಾ? ಅದನ್ನು ಇದ್ದ ಕೂದಲನ್ನು ಕತ್ತರಿಸಿ ಹೀಗೆ ಮಾಡಿ ಇಷ್ಟು ಬಿಟ್ಟುಕೊಂಡು ಬರುದಲ್ಲ? ಅದು ನೋಡುವವರ ಕಣ್ಣಿಗೆ ಹೇಗೆ ಕಾಣ್ತದೆ? ಹಾ. ಕರಡಿ ಹಾಗೆ ಕಾಣ್ತದೆ. ಕರಡಿ ಹಾಗೆ ಕಾಣ್ತದೆ. ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಪವಾದ ಹೊರಿಸಿದ್ದಲ್ಲ, ಕೆಲವು ಹೆಣ್ಣು ಮಕ್ಕಳು. ಚೌರಿ ಅಲ್ಲ, ಶೌರಿ. ಶೌರಿ. ವಸುದೇವ ದೇವಕಿಯರ ಕಂದ ನಾನು. ನನ್ನನ್ನು ಎಲ್ಲರೂ ಏನು ಕರೀತಾರೆ? ವಾಸುದೇವ ವಾಸುದೇವ. ವಾಸುದೇವ ಎನ್ನುವ ಹಾಗೆ ಕರೆವರೆನ್ನನು. ಅವನನ್ನು ನನ್ನನ್ನು ಯೇಸುದೇವ. ಅದೆಂತದ ಹಾಗೆ? ಅಂದ್ರೆ ಅವ ಒಂದೊಂದು ಅಭಿನಯ ಮಾಡುವಾಗಲೂ ಒಂದೊಂದು ಅರ್ಥವನ್ನು ಕಲ್ಪಿಸ್ತಾನೆ ಅವ. ಹೀಗಂದ್ರೆ ಎಂತದು? ಎಂತದ ಹೇಳು? ಅಂತ ಅಂದ್ರೆ ಹೀಗಂದ್ರೆ ವಿಶಾಲ ಹೃದಯ, ದೊಡ್ಡ ಮನಸ್ಸು. ಅವನಲ್ಲಿ ಒಂದಿಷ್ಟು ವಂಚನೆ ಇಲ್ಲ. ಅವನ ಹೆಸರೆಂತದ್ದು ಹೇಳಿದವ? ಅವನ ಹೆಸರು ಹೇಗೆ ಕೇಳು? ಹೇಳು. ಕಾಪಿಟಿ ಯಾವುದೂ ಇಲ್ಲ ನನ್ನ ಮನೆ. ಕಪಟವ. ಯಾವುದೂ ಇಲ್ಲ. ಕಾಪಿಟಿ ಯಾವುದೂ ಇಲ್ಲ. ಎಂತ ಹೆಸರು? ನನ್ನ ಹೆಸರು ಸುದೇವ. ಏ ಸುದೇವ. ಅವ ದೂರದಲ್ಲಿದ್ರೆ ನಾನು ಕರೆಯುವುದು ಏ ಸುದೇವ. ಅವ ಕರೆಯುವಾಗ ನಾನು ಈಗ ಮಾಡ್ಕೊಂಡು ಬರ್ದ. ಏ ಸುದೇವ ಹಾಗೆ ಕರೆಯುವಾಗ ಅದು ಒಟ್ಟಿಗೆ ಹೇಳುವಾಗ ಏ ಸುದೇವ. ಹೌದು. ಹಾಗೆಂತ ನಾವು ಇಲ್ಲಿವರೆಗೆ ಇದಿಷ್ಟು ನಮ್ಮ ಪರಿಚಯ. ಹಾಗೆಂತ ನನಗೆ ಒಬ್ಬನೇ ಅಪ್ಪ ಅಲ್ಲ. ಹಾ ಗೊತ್ತಾಯ್ತು. ಇದು ಒಬ್ಬ ಅಪ್ಪನಿಗೆ ಹುಟ್ಟಿದಲ್ಲ, ಇದು ಇಬ್ರು. ಒಬ್ಬನೇ ಅಪ್ಪನಿಗೆ ಇವ ಖಂಡಿತ ಹುಟ್ಟಿದ್ದಲ್ಲ. ನಿಮ್ಮ ವರ್ತನೆ ನೋಡುವಾಗ ಅರ್ಥ. ಏನು ಧ್ವನಿಗೂಡಿಸುವುದು ಅವರಿಗೆ ನೀನು? ಅಪ್ಪನೇ ಅಂದ್ರೆ ಜನ್ಮದಾತನೊಬ್ಬನೇ, ಸಾಕು ತಂದೆ ಮತ್ತೊಬ್ಬ ಇದ್ದಾನೆ. ಅಪ್ಪ ಎಲ್ಲರೂ ಆಗ್ಬೋದು, ಆದ್ರೆ ಜನಕ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಆಹಾ, ಇಲ್ಲ. ಜನ್ಮದಾತನೇ ಜನ. ಹೌದು. ವಸುದೇವ ನನ್ನ ಜನ್ಮದಾತ, ಆದ್ರೆ ನನ್ನನ್ನು ಸಾಕಿ ಸಲಹಿದವರು ನಂದಗೋಪ ಮಹಾರಾಜರು. ಅದು ಮನೆ ಕಟ್ಟಿ ಬಾಡಿಗೆಗೆ ಕೊಟ್ಟ ಹಾಗೆ. ಒಬ್ಬ ಅಪ್ಪ ನಿನ್ನಗೊಂದೊಂದು ಉದಾಹರಣೆ ಕೊಡುವುದಕ್ಕೆ ಸಿಗ್ತದೆ ಪುಣ್ಯಾತ್ಮ. ಮತ್ತೆ ಸಾಕು ತಾಯಿ ಯಶೋಧ ಮಾತೆ. ಸಾಕಿದವಳು ಯಶೋಧ. ಯಶೋಧೆಯ ಕಣ್ಮಣಿಯಾಗಿ ಬೆಳೆಯುತ್ತಾ ಇದ್ದೆ ನಾನು. ಆಹಾ. ಹಾಗೆ ಅಂತ ಇಲ್ಲಿವರೆಗೆ ಬರುವುದಕ್ಕೆ ಬರೋದಕ್ಕೆ ಕಾರಣ ಕಾರಣ ಉಂಟು. ಕಾರಣ 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 ಅದು ಬೆರಳು ಕಚ್ಚುದಿಯಾಗ. ಬೆರಳು ಕಚ್ಚುದಿಯಾಗ. ನೀನೇನು ನಾಚಿಕೆ ಮಾಡುತ್ತೇನೆ? ಶ್ರೀವೇಶದವರ ಯಾಕೆ ಮಾಡುದು? ಅದು ಸ್ವಲ್ಪ ಅನುಭವ ಉಂಟಲ್ವಾ? ಹಾಗೆ ಹಾಗೆ ಬಿಡು, ಸರಿ ಹೇಳಿ. ಇದು ನಾನು ಅಯ್ಯೋ ಛೀ, ಹೆಣ್ಣು ಮಕ್ಕಳು ಕೂಡ ಇಷ್ಟು ನಾಚುದಿಲ್ಲ. ಹೆಣ್ಣು ಮಕ್ಕಳಾಗಿ ಮಾಡುದಿಲ್ಲ, ಶ್ರೀವೇಶದವರ ಹಾಗೆ ಹಗಲಲ್ಲೆಲ್ಲ ಹೋಗಿ ಶ್ರೀವೇಷ, ಅಯ್ಯೋ ನಮಗೆ ಎಲ್ಲಿ ಬಿಡಾರ ಹಾಗೆ. ನಾನು ಮನೆಯಲ್ಲಿರುವಾಗ ನನಗೆ ಪ್ರಾಯ ಬಂತು. ಓ, ನಿನಗೊಂದು ಹೊಸ ಪ್ರಾಯ ಬರುವುದು. ಅದು ನನಗೆ ಗೊತ್ತಾಗ್ಲಿಲ್ಲ. ಅದು ನಿನಗೆ ಪ್ರಾಯ ಬಂದು ಗೊತ್ತಾದದ್ದು ಹೇಗೆ? ಹಿರಿಯವರೊಂದು ಮಾತಿದೆಯಲ್ಲ, ಮೀಸೆ ಮೂಡಿ ಬಂದರೆ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಸರಿ, ಅದೇ ಅವನು ಹಾಗೆ ಮಾಡ್ತಾನೆ. ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ. ಮತ್ತೆ ಆ ವಿಚಾರ ನಿನಗೂ ಗೊತ್ತಿದೆ. ಅದು ಗೊತ್ತುಂಟು. ಅವ ಸ್ಪಷ್ಟಪಡಿಸ್ತಾನೆ, ಕೇಳು. ಮೀಸೆ ಮೂಡಿದಾಗ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, 9ಕ್ಕೆ ನವೆಂಬರು, 10ಕ್ಕೆ ದಸಂಬರು. ಅದೆಂತದು 9ಕ್ಕೆ? ಅಂದ್ರೆ ಅವ ವಿಷಯ ಉಂಟು ಹೇಳಿದ್ರಲ್ಲಿ. 9ಕ್ಕೆ ನವೆಂಬರು, ನವ ಎಂಬರು, ನವೆಂಬರ್, 10ಕ್ಕೆ ದಸಂಬರ್, ದಶ ಎಂಬರು. ಒಟ್ಟಿಗೆ ಹೇಳುವಾಗ ಹಾಗೆಲ್ಲ ಆದದ್ದು. ವಿಂಗಡಿಸಿ ಹೇಳ್ಬೇಕು. ಪ್ರಾಯ ಪ್ರಬುದ್ಧರಾದಂತಹ ಸಂದರ್ಭದಲ್ಲಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕೋ ಬೇಡೋ? ಆಗ್ಬೇಕಪ್ಪ, ನಿಮಗೆ ಮದುವೆ ಮಾಡ್ಲಿಲ್ವಾ? ಹಾಗಾಗಿ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಹೆಂಡತಿ ಎಲ್ಲಿದ್ದಾಳೆ? ನನ್ನ ಹೆಂಡತಿ ಎಲ್ಲಿದ್ದಾಳೆ? ಮುಂದಿದ್ದಾಳೆ.
ನನ್ನ ಹೆಂಡತಿ ಎಲ್ಲಿದ್ದಾಳೆ? ಹಿಂದಿದ್ದಾಳೆ. ಅಯ್ಯೋ, ನನ್ನ ಹೆಂಡತಿ ಎಲ್ಲಿದ್ದಾಳೆ? ಎಂತದದು? ನಿನ್ನ ಹೆಂಡತಿಯನ್ನು ಇಲ್ಲಿ ಬಿಟ್ಟವರಾಗಿ ಎಲ್ಲಿದ್ದಾರೆ 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 ಅಂತ ಹೇಳಿದ್ರೆ ನೀನು ಕರ್ಕೊಂಡು ಹೋಗಿದ್ಯಾ? ಬಾವಿ ಹೆಂಡತಿ. ಬಾವಿಯಲ್ಲಿ ಹೆಂಡತಿ. ಬಾವಿ ಅಲ್ವಾ ಕೆರೆ? ಮದುವೆ ಆದ ಮೇಲೆ ಹೆಂಡತಿ. ಹೌದು. ಮದುವೆ ಆಗುದಕ್ಕಿಂತ ಮುಂಚೆ ಹೆಂಡತಿ ಆಗೋದಿಲ್ಲ ಅವಳು. ಹೆಂಡತಿ ಆಗುವಳು ಎಲ್ಲಿದ್ದಾಳೆ ಎನ್ನುವುದನ್ನು ಅರಸುತ್ತಾ ಬರುವಾಗ ನೀನು ಕಾಣುವುದಕ್ಕೆ ಸಿಕ್ಕಿದ್ದೆ. ಹೌದು. ಈಗ ಹೇಳು, ನೀನು ಯಾರು, ನಿನ್ನಪ್ಪ ಯಾರು, ನಿನ್ನಮ್ಮ ಯಾರು, ನಿನ್ನೆಲ್ಲ ಪರಿಚಯವನ್ನು ಹೇಳ್ತೀಯಾ? ಹೇಳ್ಬೇಕಾ? ನಾವು ಅಮ್ಮನಿಂದ ಆರಂಭಿಸಿದ್ದು, ನೀನೆಲ್ಲಿಂದ ಆರಂಭಿಸಿದ್ದು? ಅಪ್ಪನಿಂದ ಆರಂಭಿಸ್ತಾರೆ. ಜನಗದುಳ್ಳ ದೇಶದಧಿಪತಿ ಆಕಾಶ ರಾಯ ನಡುಗೆಯಾಗಿನ ಪದ್ಮಾವತಿ ಜನಗದುಳ್ಳ ದೇಶದಧಿಪತಿ ಆಕಾಶರಾಯ ನಡುಗೆಯಾಗಿನ ಪದ್ಮಾವತಿ ಆಕಾಶರಾಯ ನಡುಗೆಯಾಗಿನ ಪದ್ಮಾವತಿ ಜನವರಣ ಜನಪದದುಳು ವನಿತೆಯುರುಣ ಜನವರಣ ಜನಪದದುಳು ವನಿತೆಯುರುಣ ನೀನು ಮನಗೆ ಬಂದ ತೆರದಿ ನುಡಿಯಲಿ ನಿತು ನಾಚದಿಂದು ಮನಗೆ ಬಂದ ತೆರದಿ ನುಡಿಯಲಿ ನಿತು ರಾಜದೇವೋ ಮನವೋ ಜನಕ ತೋಂಡ ದೇಶದಧಿಪತಿ ಆಕಾಶರಾಯನನುಗೆ ಆಗೆಗೆನು ಪದ್ಮಾವತಿ ಇನ್ನೊಬ್ಬರ ಅವಕಾಶವನ್ನು ಕಸಿದುಕೊಳ್ಳಬಾರದು. ನೀನು ಯಾಕೆ ಹೋದದ್ದು? ನಿಮ್ಮದಕ್ಕೂ ಅವನೇ ಕುಡಿಯುವುದು, ನಮ್ಮದಕ್ಕೂ ಅವನದೇ ಕುಡಿಯುವುದಾದ್ರೆ ಮತ್ತೆ ಮತ್ತೆ ನಿಮ್ಮದಕ್ಕೆ ನಾನು ಕುಣಿಯದೆ ಒಂದು ಬದ್ದೆ ಆದ್ರೂ ನನಗೆ ಕೊಟ್ಟಿದ್ದಾರಾ? ನಿನಗೆ ಕೊಡುವ ಅವಶ್ಯಕತೆ ಉಂಟಾ? ನಿಮಗೆ ಕೊಟ್ಟದಲ್ಲ, ತೂತನ. ನೀನು ಪೋಷಕನಾಗಿಯೇ ಇರಬೇಕು, ಗೊತ್ತಾಯ್ತಾ? ತೂತನ 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 ಎಲ್ಲ ಹೇಳ್ತಾ ಇದ್ದೆ. ಅದೆಂತದ ಹಾಗಾದ್ರೆ? ನಿನ್ನ ಪರಿಚಯ ಹೇಳ್ತೀಯ? ಪರಿಚಯ ಹೇಳಬೇಕು. ಪರಿಚಯ ಹೇಳಬೇಕಾದ್ರೆ ನಿಮಗೊಂದು ಪರೀಕ್ಷೆಯನ್ನು ಒಡ್ಡುತ್ತೇನೆ. ಪರೀಕ್ಷೆ? ಪರೀಕ್ಷೆ? ಯಾವ ಪರೀಕ್ಷೆ? ಇದು ಯಾವ ಪರೀಕ್ಷೆ? ಯಾವ ಪರೀಕ್ಷೆ? ವಾರ್ಷಿಕ ಪರೀಕ್ಷೆಯ? ಹಾ. ಮಧ್ಯವಾರ್ಷಿಕ ಪರೀಕ್ಷೆಯ? ಹಾ. ಅಲ್ಲ, ತಿಂಗಳಿಗೊಮ್ಮೆ ಆಗುವ ಪರೀಕ್ಷೆಯ? ಇದು ನಿಮ್ಮ ಪಾಲಿಗೆ ಅಂತಿಮ ಪರೀಕ್ಷೆ. ನಾವು ಎಂತೆಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರು. ನಮಗೆ ಬೆರಳು ತೋರಿಸಿದ್ರೆ ಸಾಕು, ಕೈ ನುಂಗುತ್ತೇವೆ, ಕೈ ತೋರಿಸಿದ್ರೆ, ಶರೀರವನ್ನೇ ನುಂಗುತ್ತೇವೆ, ಶರೀರ ತೋರಿಸಿದ್ರೆ, ಶರೀರ ತೋರಿಸಿದ್ರೆ ಏನಾದ್ರೂ ಒಂದು ಹೇಳು ಪುಣ್ಯಾತ್ಮ. ಎಲ್ಲ ನುಂಗುತ್ತೇವೆ. ಅಯ್ಯೋ ದೇವ್ರೆ, ಹೇಳ್ತೇನೆ ಕೇಳಿ. ಇದು ನನ್ನಪ್ಪ. ನಿನ್ನಪ್ಪ? ನನ್ನಪ್ಪನಿಂದ ಆರಂಭಿಸ್ತೇನೆ. ನನ್ನಪ್ಪ, ನಿನ್ನಪ್ಪ? ಅಪ್ಪ, 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 ಅಯ್ಯಯ್ಯೋ, ಅಪ್ಪ. ಅಯ್ಯಯ್ಯೋ ಮಿತ್ರ, ಇವಳಪ್ಪ ಹೋಗಿ ಆಗಿದೆ. ಪಾಪ ಹೋದವರಿಗೆ ಯಾವಾಗ ಹೋದದ್ದು ಅಂತ ನಮಗೆ ಗೊತ್ತಿಲ್ಲ. ಇವತ್ತಾದ್ರೂ ನಾವು ಬಂದಿದ್ದೇವಲ್ಲ, ಇಲ್ಲಿಂದ್ರೆ ನಾನೊಂದು ಶ್ರದ್ಧಾಂಜಲಿ ಕೊಡ್ತಾ ಇದ್ದೇನೆ. ಹೋದವರಿಗೆ ತಕೊಳ್ಳಿ. ಯಾರು ಹೇಳಿದ್ರು ನನಗೆ ನನ್ನ ಅಪ್ಪ ಹೋಗಿದ್ದಾರೆ? ಸಾಯಲಿಲ್ಲಂತೆ. ಸಾಯ್ಲಿಲ್ವಾ? ಕೊಟ್ಟ ಶ್ರದ್ಧಾಂಜಲಿ ಹಿಂತೆಗೆದುಕೊಂಡಿದ್ದೇನೆ. ಕೊಡಿ ಕೊಡಿ, ಹಿಂದೆ ಕೊಡಿ, ಕೊಡಿ. ನನ್ನ ಅಪ್ಪ ಮೇಲೆ. ಹೌದಾ? ಇಲ್ಲ. ಇಲ್ವಾ? ನಿನ್ನ ಅದು ನಮ್ಮನನ್ನು ಹೇಳ್ತೇನೆ. ನಿನ್ನ ಅಮ್ಮ. ಅಮ್ಮ, 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 ಅಮ್ಮ. ಅಮ್ಮ. ಅಯ್ಯಯ್ಯೋ, ಇವಳ ಅಮ್ಮನನ್ನು ಇಲ್ಲೇ ಹೂತದ್ದಂತೆ. ಪಾಪ ನನಗೆ ಗೊತ್ತಿರ್ಲಿಲ್ಲ. ಇವರು ಇಷ್ಟು ಬೇಗ ಹೋಗಬಾರ್ದಿತ್ತು. ತಕೊಂಡಂತಹ ಶ್ರದ್ಧಾಂಜಲಿಯನ್ನು ಇಲ್ಲಿಗೆ ಕೊಟ್ಟಿದ್ದೇನೆ. ನೀವು ಓ ದೇವ್ರೆ, ನನ್ನ ಅಮ್ಮ ಹೋಗಿದ್ದಾರೆ ಅಂತ ನಿನಗೆ ಯಾರು ಹೇಳಿದ್ದು? ಸಾಯಲಿಲ್ಲಂತೆ ಪುಣ್ಯಾತ್ಮ. ಸಾಯ್ಲಿಲ್ವಾ? ಹಾಗಾದ್ರೆ ಅವರ ಕೈಯಿಂದಲೂ ಹಿಂತೆಗೆದುಕೊಂಡಿದ್ದೇನೆ. ಏ ಪುಣ್ಯಾತ್ಮ, ನಿನಗೆ ಇದೇ ಕೆಲಸವೋ? ಶ್ರದ್ಧಾಂಜಲಿ ಕೊಡುವುದು, ಪಡ್ಕೊಳ್ಳುವುದು, ಕೊಡುವುದು, ಪಡ್ಕೊಳ್ಳುವುದು. ಈಗ ಪಡ್ಕೊಂಡ ಶ್ರದ್ಧಾಂಜಲಿ ಏನ್ ಮಾಡ್ತಿ? ಯಾರಾದ್ರೂ ಅಪ್ಪ ನಿನಗೆ ಇದ್ರೆ ಅವರಿಗೆ ಕೊಟ್ಟು ಬಿಡ್ತೇನೆ. ಕೊಡ್ಲಿ ಅವರು. ನಿನ್ನನ್ನೇ ಕೊಂದ್ರೆ ಹೇಗೆ? ಯಾಕೆ? ಮತ್ತೆ ಯಾರ್ಯಾರನ್ನೆಲ್ಲ ಸಾಯಿಸ್ತೀನಿ ನೀನು? ಸಾಯಲಿಲ್ಲ. ನನ್ನ ಅಪ್ಪ ಮೇಲೆ ಅಂತ ಹೇಳಿದ್ರೆ ಏನು? ನಮ್ಮ ಅದಕ್ಕೆ ಹೇಳಿದ ಪರೀಕ್ಷೆ ಅಂತ ಹೇಳಿ. ಓ, ಮೇಲೆ ತೋರಿಸು. ಮೇಲೆ ಏನದು? ಆಕಾಶ. ಆಕಾಶ, ಅದಕ್ಕೊಂದು ರಾಯ ಸೇರಿಸು. ಹೇಳಿದ್ದಾರೆ ಇವರು. ಮತ್ತೆ ಪರೀಕ್ಷೆ ಅಂದ್ರೆ ಸೇರಿಸ್ಬೇಕು ಅಂತ? ನೀವು- ಪರೀಕ್ಷೆ ಅಂದ್ರೆ ಎಂತದು? ಹಾಗೆ ಅದು. ಇದು ಪರೀಕ್ಷೆ? ಯಾವ ಪರೀಕ್ಷೆ? ಹಾ. ಬಿಟ್ಟ ಶಬ್ದ ತುಂಬಿಸಿ ಆ ಪರೀಕ್ಷೆ ಅಲ್ಲ ಮಿತ್ರ. ನಾನು ಶ್ರೀಧರ್ ರಾವ್ ಕೇಳಿದ್ದೇನೆ, ಹಾ. ಸುಂದರ್ ರಾವ್ ಕೇಳಿದ್ದೇನೆ. ಹಾ. ಆಕಾಶ ರಾವ್ ಯಾರು? ಆಕಾಶ ರಾಯ. ರಾಯ. ಆಕಾಶರ ನಿನ್ನಪ್ಪ. ಅಮ್ಮ, ಅಮ್ಮ, ಅಮ್ಮ. ಇದೇನು? ಅದು ಭೂಮಿ. ಭೂಮಿ. ಹಾ. ಅವಳು ಯಾರು? ಯಾರು ನಮಗೆ? ಯಾರು? ಅವಳು ನಮಗೆ ತಾಯಿ. ಹಾ. ನನ್ನಮ್ಮ. ಓ ತಾಯಿ.
ಎಂತದ್ದು? ಇವಳಮ್ಮ ಭೂತಾಯಿ. ಬಾಲ ಉಂಟು ಪುಣ್ಯಾತ್ಮ. ಹೌದು, ಭೂತಾಯಿಗೆ ಬಾಲ ಉಂಟು. ಅಯ್ಯೋ ಅದಲ್ವಾ, ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿದ್ದು. ತಾಯಿ, ಭೂತಾಯಿ, ಧರಣಿ, ಮಹಾಪ್ರಾಣ, ಹಾ. ಅಲ್ಪ ಪ್ರಾಣ, ಹಾ, ಹಾ. ಧರಣೀ ದೇವಿ. ಹಾ. ಹಾಗೆ. ಹಾ. ಇದು ನಾನು ಹೇಗೆ ಹುಟ್ಟಿದ್ದು ಗೊತ್ತುಂಟು? ಹೇಗೆ ಗೊತ್ತಾಗ್ಲಿಲ್ಲ? ನನ್ನ ಹುಟ್ಟಿಗೊಂದು ಬಹಳ ಕತೆ ಉಂಟು. ಎಂತದ್ದು? ಇಂಥದ್ದೊಂದಿಗೆ ಒಂದು ಕತೆ ಉಂಟಂತೆ. ಕತೆ? ನೀನು ಕತೆಗೆ ಹುಟ್ಟಿದವಳ? ಅಯ್ಯೋ, ಕತೆಗೆ ಹುಟ್ಟಿದವಳಲ್ಲ, ಕತೆ ಬರೆಯುವವರಿಗೆ. ಹುಟ್ಟಿದ್ರಲ್ಲಿ ಒಂದು ಕತೆ ಉಂಟು. ಕತೆ ಬರೆಯುವವರಿಗೆ ಉಂಟು. ನೀನು ಮಾತಾಡಬೇಡ, ಅವ ಮಾತಾಡುದು ಬೇಡ. ನೀನು ಮಾತಾಡ್ಬೇಡಿ, ಸಿಟ್ಟು ಬರ್ತದೆ. ನನ್ನ ಅಪ್ಪ ಅಮ್ಮನಿಗೆ ಅದೆಷ್ಟೋ ಸಮಯಗಳಿಂದ ಮಕ್ಕಳೇ ಇರ್ಲಿಲ್ಲ. ಅಯ್ಯಯ್ಯೋ, ಅಯ್ಯಯ್ಯೋ, ಇವರಪ್ಪ ಅಮ್ಮನಿಗೆ ಮಕ್ಕಳೇ ಇರಲಿಲ್ಲ. ಅದೇನು? ಅದೇನು ಏನು ಗೊತ್ತಿಲ್ಲ. ಹೆಚ್ಚಿನ ಅಂಶ ಇವಳ ಅಪ್ಪ ವಿದೇಶಕ್ಕೆ ಹೋಗಿರ್ಬೇಕು, ಮದುವೆ ಆದ ಮರು ದಿವಸ, ಹಾಗೆ ಮಕ್ಕಳೇ ಆಗ್ಲಿಲ್ಲ. ಏನು ವಿದೇಶಕ್ಕೆ ಹೋದವರಿಗೆ ಮಕ್ಕಳಾಗುವುದಿಲ್ವಾ? ಅಲ್ಲ, ಮೊನ್ನೆ ನೀನು 4 ದಿವಸ ಇರಲಿಲ್ಲ. ನನ್ನದೆಲ್ಲ ಮಾತಾಡ್ಲಿಕ್ಕಿಲ್ಲ. ಅದು ನನ್ನ ಜೊತೆಯಲ್ಲಿ ನೀನಿಲ್ವಾ? ನೀನೆಲ್ಲ ಪವಾಡ ಮಾಡುವುದಿಲ್ಲ ಮತ್ತೆ? ಹಾಗಲ್ವಾ, ಮಕ್ಕಳನ್ನು ಪಡೀಬೇಕು ಅಂತ ಆದ್ರೆ ಯೋಗ ಬೇಕು. ಹಿರಿಯವರೊಂದು ಮಾತಿದೆಯಲ್ಲ, ಏನು? ಋಣಾನುಬಂಧ ರೂಪೇಣ ಪಶು ಪತ್ನಿ ಚಿಕಿತ್ಸಾಲಯ, ಪಶು ಪತ್ನಿ ಸುತ ಆಲಯ. ಯೋಗ ಬೇಕು, ಯೋಗ ಬೇಕು, ಹಾ. ಭಾಗ್ಯ ಬೇಕು. ಆ ಯೋಗ ಭಾಗ್ಯ ಕೂಡಿ ಬಂದಿರ್ಲಿಲ್ಲ. ಅದಕ್ಕೆ ಪ್ರಾಜ್ಞರು ಬಂದು ಹೇಳಿದ್ರು, ಏನು? ಮಕ್ಕಳಾಗದಿದ್ರೆ ಹಾ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಎನ್ನುವ ಹಾಗೆ. ಅದು ಪುತ್ತೂರಿನಲ್ಲೇ ಮಾಡ್ಬೇಕಾ? ಅಲ್ಲ, ಕನ್ಯಾಡಿಯಲ್ಲಿ ಮಾಡಬೇಕು. ಇಲ್ಲಿ ಮಾಡಿದ್ರೆ ಪುತ್ತೂರಿನಲ್ಲಿ ಮಗ ಹುಡ್ತದೆ. ಪುತ್ರ ಕಾಮೇಷ್ಟಿ, ಮಕ್ಕಳನ್ನು ಪಡೆಯುವಂತಹ ವಿಧಾನ ಪುಣ್ಯಾತ್ಮ. ಅದಕ್ಕೆ ಬೇಕಾಗಿ ಎಲ್ಲಿ ಯಾಗವನ್ನು ಮಾಡುತ್ತಾರೋ ಹಾ. ಆ ಸ್ಥಳದಲ್ಲಿ ಬಂಗಾರದ ನೇಗಿಲನ್ನು 7 ವೃಷಭಗಳಿಗೆ ಕಟ್ಟಿ ಪುತ್ರಕಾಮೇಷ್ಟಿ ಮಾಡುವಂತಹ ವ್ಯಕ್ತಿ ಅದನ್ನು ಉಳಬೇಕು. ಏನು ಮಾಡಿದ್ರು? ನನ್ನ ಅಪ್ಪ ಉತ್ರು ಉಳುವಂತಹ ಸಂದರ್ಭದಲ್ಲಿ ನಿನ್ನಪ್ಪ ಗದ್ದೆ ಉಳಿದಕ್ಕೆ ಹೋದ್ರ? ಏನು ಕೆಲಸಕ್ಕೆ ಬೇರೆ ಜನ ಇಲ್ವಾ? ಅಲ್ಲ, ರೈತ ಆದ್ರೆ ಸಾಲ ತೆಗೆಸಿಕೊಡುವಂತ. ಅದಲ್ವಾ, ಯಾಗ ಮಾಡುವಂತಹ ಸ್ಥಳವನ್ನು ಉಳುವಂತಹ ಪದ್ಧತಿ. ಬಂಗಾರದ ನೇಗಿಲಲ್ಲಿ ಉಳುವಾಗ ಡೈ ಯಾರ ಜಾಗಟೆ ಬರುದು ಎಲ್ಲಿ ಪೂಜೆ ಆಗ್ತದೆ ಅಲ್ಲಿ ಇರ್ಬೋದು. ಡೈ ಹಾಗಲ್ಲ, ಏನು ಕೇಳುವ, ಏನು ಢೈ ಡೈ ಶಬ್ದ. ಶಬ್ದ? ಹೌದು. ಹಾ. ಬಂಗಾರದ ನೇಗಿಲಿಗೆ ಒಂದು ದೊಡ್ಡ ಬಂಡೆ ತಾಗಿತ್ತು. ಬಂಡೆ ತಾಗಿತ್ತು. ಇವಳ ತಂದೆಯ ಮಂಡೆ ಪುಡಿ ಪುಡಿ ಆಯ್ತು. ಆಮೇಲೆ ತಲೆಗೆ ಪೆಟ್ಟಾದ ನಿನ್ನ ಅಪ್ಪನಿಗೆ. ನಿನ್ನ ಅಪ್ಪನಿಗೆ ತಲೆಗೆ ಬಿಟ್ಟದ್ದು. ಬಂಡೆ ಪುಡಿಯಾದದ್ದು ಪುಣ್ಯಾತ್ಮ. ಮಂಡೆ ಪುಡಿ ಆತಲ್ವಾ? ಬಂಡೆ ಪುಡಿ ಆಯ್ತಾ? ಬಂಡೆ ಪುಡಿ ಆದ ತಕ್ಷಣ ಅದರಲ್ಲಿ ಒಂದು ಕೊಳ. ಬಂಡೆಯಲ್ಲಿ ಯಾರು ಕೊಂಡು? ಕೊಳ, ತಿಳಿ ನೀರಿನ ಸರೋವರ. ಆ ಕೊಳದಲ್ಲಿ ಒಂದು, ಆ ಕೊಳದಲ್ಲಿ ಒಂದು ಪದ್ಮ. ಪದ್ಮ ಪದ್ಮ ಪದ್ಮ. ಅದು ಮುದುಡಿತ್ತು. ಆಗ ಸೂರ್ಯರಶ್ಮಿ ಬಿತ್ತು. ಸೂರ್ಯರಶ್ಮಿ ಬಿದ್ದಾಗ ಆ ಮುದುಡಿದಂತಹ ಕಮಲ ಅರಳಿತು. ಅರಳಿತು. ಅಷ್ಟೊತ್ತಿಗೆ ನಿನ್ನ ಅಪ್ಪ ಪದ್ಯ ಹೇಳಿದ್ರು. ಏನು? ಅರಳಿದೆ ಅರಳಿದೆ ಮುದುಡಿದ ತಾಮರೆ, ಅರಳಿ ತಾಮರೆ ತಾಮರೆ. ಅಯ್ಯೋ, ನೀನು ಯಾವ ಅವಸರಕ್ಕೆ ಹುಟ್ಟಿದವ ಪುಣ್ಯಾತ್ಮ. ಎಂತದ ಅವಸರಕ್ಕೆ ಹುಟ್ಟಿದಲ್ಲ, ನನ್ನನ್ನು ಅಪ್ಪನಿಗೆ ಹುಟ್ಟಿದ್ದು. ಹಾಗಲ್ಲ, ಮುದಿಡಿಯಂತಹ ತಾವರೆ ಅರಳಿತು. ಇವಳ ಅಪ್ಪ ಭಾಗವತನ ಹಾಡ್ಲಿಕ್ಕೆ ಮತ್ತೆ ತಾವರೆ ಅರಳುವ ಕ್ರಮ ಅಲ್ವಾ ಅದು? ಹೌದು. ಆ ತಾವರೆ ಅರಳಿದಾಗ ಅದರಲ್ಲಿ ಒಂದು ಶಿಶು. ಶಿಶು ಶಿಶು ಶಿಶು. ತಾವರೆಯಲ್ಲಿ ಒಂದು ಶಿಶು. ಶಿಶು. ಶಿಶುವಿನಲ್ಲಿ ಸೂಸು. ಶಿಶು ಮಗು. ಸೂಸು ಹೆಣ್ಣು ಶಿಶು. ಹೆಣ್ಣು ಶಿಶು ಪದ್ಮದಲ್ಲಿ ಹುಟ್ಟಿದಂತಹ ಕಾರಣದಿಂದ ನಲವಿನಿಂದ, ಒಲ್ಮೆಯಿಂದ, ಪ್ರೀತಿಯಿಂದ, ಅಕ್ಕರೆಯಿಂದ ಪದ್ಮಾವತಿ ಎನ್ನುವ ಹಾಗೆ ಹೆಸರು. ಯಾರ್ಯಾರ ಕತೆ ಹೇಳುವುದಕ್ಕೆ ನಿನಗೆ ಹುಚ್ಚ? ನಾನು ಯಾಕೆ ಯಾರ್ಯಾರ ಕತೆ ಹೇಳಿ? ನನ್ನ ಕಥೆಯನ್ನೇ ಹೇಳಿ. ನಿನ್ನ ಕತೆ ಕೇಳಿದ್ದು? ಹೌದು, ನನ್ನ ಕಥೆಯನ್ನೇ ಹೇಳಿ. ಅಂದ್ರೆ ಇದು ನಾನೇ. ಹೇಗೆ? ಪದ್ಮಾವತಿ ಹೇಗೆ? ಅಮ್ಮ ತಾಯಿ, ನಮಗೆ ಗೊತ್ತಿರ್ಲಿಲ್ಲ. ನಮ್ಮದು ಚರ್ಮ ದೃಷ್ಟಿ, ನಿನ್ನದು ಮಾಯಾ ದೃಷ್ಟಿ. ನಮಗೆ ಹೀಗಂತೆಲ್ಲ ಉಂಟು ಅಂತ ಗೊತ್ತಿದ್ರೆ ದೇವರನ್ನೇ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ಬೇಕು. ನಾವು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದೇವೆ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಅಮ್ಮ ಧೂಮಾವತಿ ನೀನೇ ನಮ್ಮದು ಮಾಯಾ ದೃಷ್ಟಿ, ನಿನ್ನದು ಚರ್ಮ ದೃಷ್ಟಿ. ಮಾಯಾ ದೃಷ್ಟಿ ಆದ್ರೆ ಆಗ್ಬೋದು, ನಿನ್ನ ಚರ್ಮ ದೃಷ್ಟಿ ಅಲ್ಲ. ನಿನ್ನ ಕುಟುಂಬದ ದೈವ ಧೂಮಾವತಿ ದೈವವೋ? ಅಲ್ಲ, ಎಷ್ಟು ಹರಿಕೆ ಬಾಕಿ ಮಾಡಿದ್ದೀನಿ ನೀನು? ಕುಟುಂಬದ ದೈವ ಅಲ್ಲ, ಮತ್ತೆ ಇವಳ ಹೆಸರು ಧೂಮಾವತಿ. ಅವಳು ಪದ್ಮಾವತಿ ಎನ್ನುವ ಹಾಗೆ ಹೇಳಿದ್ದು ಪುಣ್ಯಾತ್ಮ. ಧೂಮಾವತಿಯ ಪದ್ಮಾವತಿ. ಮತ್ತೆ ಅವಳ ಹೆಸರು ಪದ್ಮಾವತಿ. 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 ನಿನ್ನ ಹೆಸರಿಗೆ? ಅವಳ ಹೆಸರು ನಿನಗೆ ಯಾಕೆ? ಅಲ್ಲ, ಕೇಳಿದ್ದಷ್ಟೇ. ಶ್ರೀಲತಾ. ಅವಳು ಸ್ವರ ಹೋಗಿದೆ. ಶ್ರೀಲಂಕ. ಶ್ರೀಲತಾ. ಶ್ರೀಲತಾ. ಅದು ಆಕಾರ ನೋಡುವಾಗ ಗೊತ್ತಾಯ್ತು ನನಗೆ. ಈಗ
ಹಾಗಾಗಿ ಹೇಳ್ತಾ ಇದ್ದೇನೆ, ಇನ್ನು ನೀವು ಇಲ್ಲಿ ನಿಲ್ಲುವುದು ಸರಿಯಲ್ಲ. ನೇರವಾಗಿ ಹಿಂತಿರುಗಿ ಹೋಗಿ, ಇಲ್ಲದ್ರೆ ನಾನು ಓಡಿಸ್ತೇನೆ ನಿಮ್ಮನ್ನು. ಆಗುವುದಿಲ್ಲ. ಯಾಕೆ? ನನಗೆ ಹೆಜ್ಜೆ ಮುಂದಿಡುವುದಕ್ಕೆ ಸಾಧ್ಯವಿಲ್ಲ. ಅದೇನು? ನನ್ನ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲ. ಅದನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಯಾಕೆ ಇಟ್ಟುಕೊಳ್ಳಿ. ಗೊತ್ತಾ? ಯಾಕೆ? ನಿನ್ನನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಪಾಪಿ ಇದ್ದಾನಲ್ಲ, ಆ ಪಾಪಿ ಅವನಾ? ನಾನು ಪಾಪಿ ಇಷ್ಟೊತ್ತು ನಿನ್ನ ಜೊತೆಯಲ್ಲೆಲ್ಲ ಕುಣಿಯುವಾಗೆಲ್ಲ ಅರ್ಧ ಕುಣಿದು ನಿನಗೆ ಆಯಾಸ ಆಗ್ತದಂತ ಕೈ ಜೋಡಿಸಿ ಈಗ ಪಾಪಿ ಅಲ್ವಾ? ನೀನಲ್ವಾ? ಮುಗಿಲಿಕ್ಕಾಗುವಾಗ ನಾನು ಪಾಪಿ. ಅವ್ವ ಕಣ್ಣಿಗೆ ಕಾಣುವುದಿಲ್ಲ. ಅನಂಗ ಮನಂಗ ಅನಂಗ ಮನ್ಮಥ ಅವನ ಬತ್ತಳಿಕೆಯಲ್ಲಿ ಪಂಚಶರಗಳಿವೆ ಅಂತೆ. ಅದೇನ್ ಮಾಡ್ತೀಯ? ಅಶೋಕ ಚೂತ ನೌಮಲಿಕ ನೀಲೋತ್ಪಲ ಎನ್ನುವಂತಹ ಪಂಚಶರಗಳು ಹೆಣ್ಣು ಗಂಡು ಏಕಾಂತದಲ್ಲಿ ಇರುವಂತಹ ಸಂದರ್ಭ ಅವ ಬತ್ತಳಿಕೆಯಿಂದ ತೆಗೆದು ಒಂದೇ ಒಂದು ಬಾಣವನ್ನು ಪ್ರಯೋಗಿಸ್ತಾನೆ. ಹೌದಾ? ಹೌದು. ಪ್ರಾಣ ಆ ಬಾಣದ ಹತಿಯನ್ನು ಸಹಿಸುವುದಕ್ಕಾಗುವುದಿಲ್ಲ. ಸಾಧ್ಯವಿಲ್ವಾ? ಬೇಕು ಅನ್ನಿಸ್ತಾ ಇದೆ. ಏನೇ ಸಖ್ಯರೇ, ಏನು ನೋಡ್ತೀರಿ?